ಅಂತಹ ವೃದ್ಧಿಯಾಗುವಂಥ ಕೆಲಸವನ್ನು ಈ ಸಾನ್ನಿಧ್ಯದಲ್ಲಿ ನೀವು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಅದರಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಉತ್ಸವಕ್ಕೆ ಹೋದಾಗ ಬಂಧುಗಳೇ, ನಿಮ್ಮ ಮನೆಯ ಮಕ್ಕಳನ್ನು ಅಯ ಮೂಲು ಕುಲ್ಲುದು ಜಾತ್ರೆ ತುಯ್ಯರ ಪೂಜೆ ಮಾರಾಯರೆ ಪಂಡದು ನೀವು ನಿಧಾನಕ್ಕೆ ಹೊರಗಡೆ ಬಿಟ್ಟು ಸಂತೆಡು ತಿರುಗಿದು ಬಲ ಓ ಅಂತ ನಾವು ಬಿಡ್ತೇವೆ. ನಾವಿಲ್ಲಿ ಜಾತ್ರೆ ನೋಡಿ, ನಿಮ್ಮ ಮನೆಯ ಮಗ ಅಥವಾ ಮಗಳು ಆರಂಭದಲ್ಲಿ ಜಾತ್ರೆ ಆಗುವಾಗ ಹುಡುಗಾಟಿಗೆ ಮಾಡಿದರು, ಅನಂತರ ಸಂತೆಯಲ್ಲಿ ತಿರುಗಿದ್ರು, ಪ್ರಾಯಕ್ಕೆ ಬಂದಾಗ ಇತರ ಹುಡುಗಿಯರದ್ದು ಹುಡುಗರ ಮುಖ ನೋಡಿ ತಿರುಗಿದ್ರು, ಮದುವೆ ಆದ ನಂತರ ಕೈ ಹಿಡಿದು ತಿರುಗಿದ್ರು. ಮತ್ತು ಈ ಜಾತ್ರೆ ನೋಡಿದೆ ಯಾವಾಗ ಅಂತ ನಾನು ಹೇಳಿ, ಯಾವಾಗ ಹಲ್ಲು ಉದುರುವ ಕಾಲಕ್ಕೆ, ಕಣ್ಣು ಮಂಜಾಗುವ ಕಾಲಕ್ಕೆ ನಿಧಾನಕ್ಕೆ ನೋಡುವ ಆಲೋಚನೆ ಮಾಡ್ತೇವೆ. ನಮ್ಮ ಮನೆಯಲ್ಲಿ ನಡೆಯುವ ಕೋಲ, ನಮ್ಮ ಊರಿನಲ್ಲಿ ಆಗುವ ಜಾತ್ರೆ 1000 ಸಲ ನೋಡಿದಾಗಲೂ ನಮಗೆ ಹೊಸತ್ತಾಗಿ ಕಾಣಬೇಕು. ಕರಿವರ್ಷ ತೂವಿನ ಜಾತ್ರೆಯಲ್ಲಿ ಪಿರವರ್ಷ ತೂಪುನಿದ ಆದ ಮರ ವ್ಯಾಪಾರ ಉಪುನಲ್ಲಿ ಎಂಬ ಭಾವನೆ ಯಾವತ್ತೂ ಸಲ್ಲದು. ಇಷ್ಟೆಲ್ಲ ನೋಡಿದ್ದೇವಲ್ಲ, ನಮಗಲ್ಲಿ ಒಂದು ಸರಿಯಾದ ಉತ್ಸವ ಬಲಿ ಏಕೆ ಮಾಡ್ತೇವೆ ಅಂತ ಗೊತ್ತಿಲ್ಲ. ಅದೇಕೆ ಕಲ್ಲಿಗೆ ಬಡಿಸ್ತಾರೆ ಗೊತ್ತಿಲ್ಲ, ಅದೇಕೆ ದೈವದ ಕೈಯಲ್ಲಿ ಗಗ್ಗರ ಕೊಟ್ಟು ಕುಣಿಸ್ತಾರೆ ಗೊತ್ತಿಲ್ಲ, ಅದು ಯಾವ ಕುಣಿತ ಗೊತ್ತಿಲ್ಲ. ಇಂತಹ ಸನ್ನಿವೇಶಗಳು ನಮ್ಮಲ್ಲಿ ಏರ್ಪಡ್ತದೆ. ಅರ್ಥವನ್ನು ಆರಾಧನೆಗಿಂತಲೂ ಆರಾಧನೆಯ ಮೂಲಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಹೋತ್ಸವಂ ಪ್ರಭುವಿದ್ದು ರಾಜ್ಯ ರಾಷ್ಟ್ರಾಭಿವೃದ್ಧತೆ ಎನ್ನುವಂಥ ಮಾತಿನಾಗೆ ರಾಜ್ಯವೂ ರಾಷ್ಟ್ರವೂ ಅಭಿವೃದ್ಧಿಯಾಗುವುದಕ್ಕಿಂತ ಮಹೋತ್ಸವಗಳು ಅರ್ಥಪೂರ್ಣವಾಗಿ ನಡೆಯಬೇಕಾಗಿರುವುದು ಬಹಳ ಮುಖ್ಯ. ಅದರಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಇರಲಿ. ಅಯ್ಯಪ್ಪ ಮಂದಿರ, ಈ ಅಯ್ಯಪ್ಪ ಮಂದಿರ ಬರಿಯ ದೇವ ಮಂದಿರ ಮಾತ್ರ ಅಲ್ಲ, ಇದನ್ನು ಆದಷ್ಟು ಬೇಗ ಧ್ಯಾನ ಮಂದಿರ ಮತ್ತು ಜ್ಞಾನ ಮಂದಿರವಾಗಿ ಪರಿವರ್ತನೆ ಮಾಡಬೇಕು. ನಾನು ಯಾವತ್ತೂ ದೇಗುಲದಲ್ಲಿ ಉಪನ್ಯಾಸ ಕೊಡಲಿಕ್ಕೆ ಹೋದಾಗ ಇದನ್ನು ಹೇಳಿದ್ದೇನೆ. ಧ್ಯಾನ ಮಂದಿರ ಏಕೆ? ನಮ್ಮ ಮನೆಯ ಮಕ್ಕಳಿಗೆ ಈಗ ನಾನು ಕರೆದು ತುಕಮ್ಮ ಕಣ್ಣು ಮುಚ್ಚುದು ಅಂತ ಕೊಡ್ತು ಉಂಟೋಡು, ಯಾರು ಕಣ್ಣು ಬುಳೆಯರ ಪಣಪುನೆಟ ಕಣ್ಣು ಮುಚ್ಚುದು ಉಂಟೋಡು ಅಂತ ಹೇಳಿದರೆ ನಮ್ಮ ಮಗುವಿಗೆ ಆಗುವುದಿಲ್ಲ. ಕಾನ್ಸಂಟ್ರೇಷನ್ ಪವರ್ ಎಂಬುದಿಲ್ಲ. ಮತ್ತು ನಮಗೆ 4 ಮಾರ್ಕಿನ ಪ್ರಶ್ನೆ ಬಾಯಿಪಾಠ ಬರಬೇಕಂತ ಎಕ್ಸಾಮಲ್ಲಿ ಬರಬೇಕಂತೆ. ಕಣ್ಣು ಮುಚ್ಚಿ ಒಂದು ಗಡಿಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲದಂಥ ಈಗಿನ ಕಾಲದ ಮಕ್ಕಳಿಗೆ ಧ್ಯಾನವನ್ನು ಕಲಿಸಬೇಕಾಗಿರುವ ಅಗತ್ಯ ಇದೆ. ಅದೇ ಆಧ್ಯಾತ್ಮಕ್ಕೆ ದಾರಿ. ಹಾಗಾಗಿ ಅಂತಹ ಧ್ಯಾನವನ್ನು ಕಲಿಸುವ ಮಂದಿರ ಆಗಬೇಕು. ನಮ್ಮ ವೇದ, ನಮ್ಮ ಭಗವದ್ಗೀತೆ, ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ನಮ್ಮ ಪುರಾಣಗಳು, ಪ್ರತಿ ದೇವರದ್ದು ಒಂದೊಂದು ಶ್ಲೋಕ, ದಿನಚರಿಯ ಶ್ಲೋಕ ನಾನು ಈಗಾಗಲೇ ಉಲ್ಲೇಖಿಸಿರುವಂಥದ್ದು, ಮತ್ತು ಶಾಸ್ತ್ರಗ್ರಂಥಗಳ ಧರ್ಮಗ್ರಂಥಗಳ ವಿಚಾರಗಳ ಪರಿಚಯ, ಇವಿಷ್ಟನ್ನು ಕೂಡ ನಿಮಗೆ ಕಲಿಸುವಂತಹ ಜ್ಞಾನ ಕೇಂದ್ರ